ದಿವಂಗತ ಕಾಮ್ರೇಡ್ ಹರಿಶ್ಚಂದ್ರ ರಾವ್ ಅವರ ಸ್ಮರಣಾರ್ಥ ಡಿವೈಎಫ್ಐ ಉರ್ವಷ್ಟೂರು ಘಟಕ ಹಾಗೂ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಕದ್ರಿ ಹಿಲ್ಸ್ ಮಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಎಜೆ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವು ಅಶೋಕನಗರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ರಕ್ತದಾನ ಶಿಬಿರವನ್ನು ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ನ ರತ್ನಾಕರ್ ಪಿ ಹಾಗೂ ಜಗದೀಶ್ ಪೈ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಎಂದು ಹೇಳಿದರು. ಬ್ಲಡ್ ಕ್ಯಾಂಪ್ ಮಾಡಬೇಕು ಅಂತವರು ಅವರ ಆತ್ಮಕ್ಕೊಂದು ಶಾಂತಿ ಸಿಗ್ತದೆ. ಹಾಗೆ ಇಲ್ಲಿ ಬಂದ ಎಜೆ ಆಸ್ಪತ್ರೆಯವರಿಗೂ ಧನ್ಯವಾದಗಳು ಮತ್ತು ಡಿಒಎಫ್ ನಿಮ್ಮ ಇನ್ನೂ ಜನ ಬಂದು ಸೇರಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಸಮಾಜದಿಂದ ನಾವು ಏನು ಪಡ್ಕೊಂಡಿದ್ದೇವೆ, ಸಮಾಜಕ್ಕೆ ನಾವು ಏನನ್ನಾದರೂ ಕೊಡಬೇಕು, ಆ ಉದ್ದೇಶದಿಂದ ಸುಮಾರು ಎಷ್ಟೋ ವರ್ಷದಿಂದ ನಾವು ಲಯನ್ಸ್ ಸಂಸ್ಥೆಯಲ್ಲಿ ವರ್ಷಕ್ಕೊಂದು 2-3 ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ಸರಿ ಡಿವೈಎಫ್ಐ ಜೊತೆಗೆ ನಮಗೆ ಈ ರಕ್ತದಾನ ಶಿಬಿರ ಮಾಡಲು ಅವಕಾಶ ಸಿಕ್ಕಿದ್ದು ನಮ್ಮದು ಭಾಗ್ಯ ಅಂತ ಹೇಳಬೇಕು. ಅನಂತರ ಎಜೆ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ನ ಮ್ಯಾನೇಜರ್ ಗೋಪಾಲಕೃಷ್ಣ ಅವರು ಮಾತನಾಡಿ, ಇವತ್ತಿನ ದಿನದಲ್ಲಿ ರಕ್ತದ ಅವಶ್ಯಕತೆ ಸಾಕಷ್ಟಿದೆ, ರಕ್ತದಾನ ಮಾಡಿ ಜೀವ ಉಳಿಸಿ ಎಂದು ಹೇಳಿದರು. ರಕ್ತದಾನಿಗಳಿಂದ ಮಾತ್ರ ನಾವು ಪಡೆಯಬಹುದು. ಆ ಭಗವಂತ ನಮ್ಮಲ್ಲಿ ಕೊಟ್ಟಿದ್ದಾರೆ ಒಂದು ಶಕ್ತಿ ಅಥವಾ ಒಂದು ಮೆಡಿಸಿನ್ 3 ಜೀವ ಉಳಿಸಲಿಕ್ಕೆ. ರಕ್ತದಾನ ಮಾಡಿ ಜೀವ ಉಳಿಸಿ. ಯಾರೆಲ್ಲ ರಕ್ತದಾನ ಮಾಡಬಹುದು ಅಂದ್ರೆ ಸುಮಾರು 18 ವರ್ಷದಿಂದ 60 ವರ್ಷದ ತನಕ ರಕ್ತದಾನ ಮಾಡಬಹುದು. ಆರೋಗ್ಯವಂತ ಪುರುಷರು 3 ತಿಂಗಳಿಗೊಮ್ಮೆ, ಮಹಿಳೆಯರು 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು. ದೇಹದ ತೂಕ ಕನಿಷ್ಠ ಪಕ್ಷ 45 kgಗಿಂತ ಹೆಚ್ಚಿರಬೇಕು. ನಾವು 50 ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಹಾಗೆ ಸಾಕಷ್ಟು ಪ್ರಯೋಜನಗಳಿದೆ ನಿಮಗೆ. ನಿರಂತರ ರಕ್ತದಾನ ಮಾಡೋದ್ರಿಂದ ಹೃದಯಘಾತ ಆಗದಂತೆ ಏನು ಇವತ್ತೇನು ಒಂದು 350 to 450 ml ಡೊನೇಟ್ ಮಾಡ್ತೀರಾ, ನಂಬಲಿಕ್ಕೆ ಅಸಾಧ್ಯ. ಕೇವಲ 24 ಗಂಟೆಯಿಂದ 48 ಗಂಟೆಯಲ್ಲಿ ನಮ್ಮನ್ನು ಹಿಂಪಡೆಯಬಹುದು. ಏನು ಕೊಟ್ಟಿರ್ತಾರ 48 hours ಅಲ್ಲಿ ಅಷ್ಟು ರಿಫಿನಿಶ್ ಆಗುತ್ತೆ. ಇದೇ ವೇಳೆ ಮಾತನಾಡಿದ ಡಿವೈಎಫ್ಐ ಜಿಲ್ಲಾ ಮುಖಂಡರಾದ ದಯಾನಂದ ಶೆಟ್ಟಿ ಅವರು, ರಕ್ತವನ್ನ ಕೃತಕವಾಗಿ ಪಡೆಯಲು ಸಾಧ್ಯವಿಲ್ಲ, ಅದನ್ನ ಒಬ್ಬ ಮನುಷ್ಯನ ದೇಹದಿಂದಲೇ ಪಡೆಯಬೇಕು. ರಕ್ತದಾನ ಶಿಬಿರವನ್ನ ಡಿವೈಎಫ್ಐ ಘಟಕದಿಂದ ನಿರಂತರವಾಗಿ ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದೇವೆ ಎಂದು ಹೇಳಿದರು. ರಕ್ತದಾನದಂತ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನ ನೀವು ಹಮ್ಮಿಕೊಂಡಿರುವುದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಕೂಡ ರಕ್ತದಾನ ಕ್ಷೇತ್ರದಲ್ಲಿ ಹಲವಾರು ವಿಧದ ಒಬ್ಬ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ರಕ್ತವನ್ನ ಕೃತಕವಾಗಿ ಯಾವತ್ತೂ ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಒಬ್ಬ ಮನುಷ್ಯನ ದೇಹದಿಂದಲೇ ಪಡೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ಒಂದು ಶಿಬಿರ ಮಾಡುವಂಥದ್ದು, ಇನ್ನು ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಹೋಗಿ ಅಥವಾ ಬೇರೆ ಬೇರೆ ಬ್ಲಡ್ ಬ್ಯಾಂಕ್ಗಳಿಂದ ಹೊಂದಿಸಿಕೊಡುವಂತಹ ಕೆಲಸ ಕೂಡ ರಕ್ತದಾನ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕೆಲಸ. ಅದನ್ನ ಡಿವೈಎಫ್ಐ ಸಂಘಟನೆಯವರು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಸಮಾಜಕ್ಕೆ ನಾವು ಒಂದು ಮುಖ್ಯವಾದ ಸಂದೇಶವನ್ನ ಈ ರಕ್ತದಾನದಲ್ಲಿ ನಾವು ಕಾಣಬಹುದು. ಅದೇನೆಂದ್ರೆ ಪ್ರತಿ ದಿನನಿತ್ಯ ನಾವು ಭಾಷೆಗಳ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಭೇದ ಭಾವಗಳು ಹರಡ್ತಾ ಇದೆ. ಈ ಸಂದರ್ಭ ಡಿವೈಎಫ್ಐ ಉರ್ವಷ್ಟೂರು ಘಟಕದ ಅಧ್ಯಕ್ಷರಾದ ಪ್ರಶಾಂತ್ ಎಂಪಿ, ಡಿವೈಎಫ್ಐ ಮುಖಂಡರಾದ ರಾಜೇಶ್ ಕುಲಾಲ್ ಉರ್ವಷ್ಟೂರು, ಪ್ರಶಾಂತ್ ಆಚಾರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.